ಮಾರುತಿ ಸುಜುಕಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಭಾರತ್ ಆಟೋ ಕಾರ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಮಾಸ್ ಡೆಲಿವರಿ ಆಫ್ ನ್ಯೂ ಸ್ವಿಫ್ಟ್ ಕಾರ್ಯಕ್ರಮ ನಗರದ ಡೊಂಗರಗಿರಿಯ ಸುಧೀಂದ್ರ ಆಡಿಟೋರಿಯಂನಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಹೊಸ ಸ್ವಿಫ್ಟ್ ಕಾರುಗಳನ್ನು ಬುಕ್ ಮಾಡಿದ ಗ್ರಾಹಕರಲ್ಲಿ 70 ಮಂದಿಗೆ ಕಾರಿನ ಕೀಗಳನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭ ಮಾರುತಿ ಸುಜುಕಿ ಸೇಲ್ಸ್ ಮ್ಯಾನೇಜರ್ ಪರಾಸ್, ಮಾಂಡವಿ ಮೋಟಾರ್ಸ್ನ ನಿರ್ದೇಶಕ ಆರೂರು ಸಂಜಯ್ ರಾವ್, ಭಾರತ್ ಆಟೋ ಕಾರ್ಸ್ನ ಎಂಟಿ ಸುಧೀರ್ ಎಂಪೈ, ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಡೆನಿಸ್ ಗೊನ್ಸಾಲಿಸ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.